ಸ್ವಾಮಿಯೇ ಸ್ವಾಮಿಯೇ ಹರಿಯರ ಸುತ್ತಲೇ ಸೌರಿವಾಸನೇ ಸತ್ಯಸ್ವರೂಪನೇ ಸ್ವಾಮಿಯೇ ಸ್ವಾಮಿಯೇ ಓಂ ಶ್ರೀ ಹರಿನಾಥನೇಪ್ಪ ಸ್ವಾಮಿಯೇ. ಬ್ಯಾಕ್ ಕೊಡ್ತಾರೆ. ಸ್ವಾಮಿಯೇ ಹರಿಯರಾಸನೇ ಶಬರಿವಾಸನೇ ಸ್ವಾಮಿಯೇ ಸ್ವಾಮಿಯೇ ಓಂ ಶ್ರೀ ಹರಿನಾಥನೇಪ್ಪ ಸ್ವಾಮಿಯೇ. ಸಂಸ್ಕಾರವತ ಕಾರ್ಯಕ್ರಮ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡಿದ್ದೇವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಫೆಬ್ರವರಿ 3 ತಾರೀಕು ನಮ್ಮ ಲಲಿತಾ ಎಸ್ ರಾವ್ ಅವರು ಅನಾರೋಗ್ಯ ನಿಮಿತ್ತ ದೈವಾಧೀನರಾದದ್ದು ಬಹಳ ಬೇಸರದ, ದುಃಖದ ಮತ್ತು ವಿಷಾದನೀಯ ವಿಚಾರವಾಗಿದೆ. ಆದರೂ ನಮಗೆಲ್ಲ ಗೊತ್ತಿರುವ ಹಾಗೆ ಸಾವು ಎನ್ನುವಂಥದ್ದು ಅದು ನಿಶ್ಚಿತ, ಯಾರಿಂದಲೂ ಅದನ್ನು ತಡೆದುಕೊಳ್ಳುವಂಥದ್ದು ಅಥವಾ ಕಟ್ಟಿ ಹಾಕಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದು ಯಾರಿಗೆ ಆಯುಷ್ಯ ಮುಗಿತದೆ ಅವತ್ತ ಎಲ್ಲರೂ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಗಳಿಗೆಯಲ್ಲಿ ಹೋಗಲೇಬೇಕಾಗ್ತದೆ. ಈ ದಿಶೆಯಲ್ಲಿ ಲಲಿತಾ ಎಸ್ ರಾವ್ ಅವರು ನಮ್ಮ ಅಯ್ಯಪ್ಪ ಮಂದಿರ ಆಗಿರ್ಬೋದು, ಹಲವಾರು ಸಮಾಜಮುಖಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅವರಿಂದ ಸಮಾಜಕ್ಕೆ ಏನಾದರೂ ಒಂದು ಉಪಯೋಗ ಆಗುವಂಥ ಕೆಲಸಗಳನ್ನ ಅವರು ಕಾಯವಾಚ ಮನಸ್ಸ ನಿರ್ವಹಿಸಿಕೊಂಡು ಬಂದಿರುವಂಥದ್ದು. ಹಾಗಾಗಿ ನಾವು ಅವರ ಬಗ್ಗೆ ಅವರ ಒಂದು 2 ನಿಮಿಷವಾದರೂ ಅವರ ಬಗ್ಗೆ ಅವರು ಮಾಡಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಈ ಸಮಾಜಕ್ಕೆ ಗುರುತು ಮಾಡುವಂಥದ್ದು ನಮ್ಮ ಸಂಸ್ಕಾರ. ಆ ದೃಷ್ಟಿಯಲ್ಲಿ ಇವತ್ತು ನಾವೆಲ್ಲರೂ ಸೇರಿಕೊಂಡಿದ್ದೇವೆ. ಇಲ್ಲಿ ಮುಖ್ಯವಾಗಿ ನಮ್ಮ ಟ್ರಸ್ಟಿಗಳು ತುಂಬಾ ಮಂದಿ ಇದ್ದಾರೆ. ವಿಶೇಷವಾಗಿ ನುಡಿ ನಮನವನ್ನು ಒಂದು 5 ನಿಮಿಷ, ತುಂಬಾ ತಡವನ್ನು ಇದು ಮಾಡಿಕೊಳ್ಳುವಂಥದ್ದು ಇಲ್ಲ, ಒಂದು 5 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸ್ತೇವೆ. ನುಡಿ ನಮನ ಸಲ್ಲಿಸಲಿಕ್ಕೆ ನಮ್ಮನಿಗೆ ಬರಬೇಕು ಅಂತ ವಿನಂತಿ ಮಾಡಿಕೊಂಡಾಗ ನಮ್ಮ ನಿವೃತ್ತ ಮುಖ್ಯ ಗುರುಗಳು ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ, ಇಲ್ಲಿನ ಶ್ರೀಯುತ ರವೀಂದ್ರ ರೈ ಕಲ್ಲಿಮಾರ್ ಅವರು ಈಗಾಗಲೇ ಆಗಮಿಸಿದ್ದಾರೆ. ಅವರನ್ನು ದಯವಿಟ್ಟು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಈ ಒಂದು ಸಭೆಯ ಸಣ್ಣ ಮಟ್ಟಿನ ನುಡಿ ನಮನ ಕಾರ್ಯಕ್ರಮ ಸಭಾಧ್ಯಕ್ಷತೆಯನ್ನ ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ನ ಅಧ್ಯಕ್ಷರಾದ ಶ್ರೀ ಶ್ರೀನಿವಾಸ ಶೆಟ್ಟಿ ಪುಲ್ಲು ಅವರು ವಹಿಸಿಕೊಳ್ಬೇಕು ಅಂತೇಳಿ ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ಟ್ರಸ್ಟ್ ನ ಉಪಾಧ್ಯಕ್ಷರಾಗಿರುವಂತಹ ವಿಶ್ವನಾಥ್ ನಾಯಕರವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಹಾಗೆ ಮತ್ತೊಬ್ಬರು ಟ್ರಸ್ಟಿಗಳಾಗಿರುವಂತಹ ರಮೇಶ್ ರೈ ಕೆಳಗಿನ ಮನೆ ಪಟ್ಟೋರಿ, ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಾಮಕೃಷ್ಣ ಅವರು, ಹಾಗೆ ಕೋಶಾಧಿಕಾರಿಯಾಗಿರುವಂತಹ ಆನಂದಕ್ಕೆ ಅಷ್ಟೇಗೋಳಿ ಅವರು, ಮತ್ತೊಬ್ಬರು ಪ್ರತಾಪ್ ಅವರು, ನಮ್ಮ ಪ್ರತಾಪ್ ಅವರು ಕೂಡ ನಮ್ಮ ಲಲಿತಾ ಎಸ್ ರಾವ್ ಅವರ ಹತ್ರರಾಗಿರುವವರು. ಅವರು ಕೂಡ ಉತ್ತಮ ಸಮಾಜಮುಖಿ ಕೆಲಸಗಳಲ್ಲಿ ತಾನು ತೊಡಗಿಸಿಕೊಂಡವರು. ಅವರು ಕೂಡ ಈ ಒಂದು ಆಸನವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ದಯವಿಟ್ಟು ಆಸನವನ್ನು ಸ್ವೀಕರಿಸಬೇಕು ಅಂತೇಳಿ ತಮ್ಮೆಲ್ಲರಿಗೂ ಕೂಡ ವಿನಂತಿ. ಸ್ವಾಗತಿಸುವಂಥದ್ದು, ಗೌರವಿಸುವಂಥದ್ದು ಕೂಡ ನಮ್ಮ ಆದ್ಯ ಕರ್ತವ್ಯ ನೆಲೆಯಲ್ಲಿ ಒಂದೇ ಮಾತಿನಲ್ಲಿ ಸರ್ವರನ್ನು ಕೂಡ ಸ್ವಾಗತಿಸಬೇಕು ಅಂತೇಳಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ರಾಮಕೃಷ್ಣ ಪಟ್ಟೋರಿ ಅವರಲ್ಲಿ ವಿನಂತಿ. ಸ್ವಾಮಿ ಶರಣಯ್ಯಪ್ಪ, ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಅಶೇಗೋಳಿ ನೇತಾಂತರಕೆಡು ಶ್ರೀ ಲಲಿತಾ ಎಸ್ ರಾವ್ ಮೇಲಿನ ನುಡಿಮನ ಕಾರ್ಯಕ್ರಮದ ಇಂಥ ಈ ನುಡಿಮನ ಕಾರ್ಯಕ್ರಮಕ್ಕೂ ಪದ್ಧತಿ ನಮ್ಮ ಮುಖ್ಯ ಗುರುಗಳೈನ ನಮ್ಮ ರವೀಂದ್ರ ಹರೇಕಳ ಮೇಲಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಅಂಚನೆ ಅಯ್ಯಪ್ಪ ಸ್ವಾಮಿ ಟ್ರಸ್ಟ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಶ್ರೀನಿವಾಸ ಶೆಟ್ಟಿ ಈ ವೇದಿಕದ ಅಧ್ಯಕ್ಷತೆ ವಹಿಸಿದ್ದಾರೆ. ಅರಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಅಂಚನೆ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ನ ಉಪಾಧ್ಯಕ್ಷರು ನಮ್ಮ ವಿಶ್ವನಾಥ ನಾಯ್ಕ ವೇದಿಕೆಯಲ್ಲಿ ಅರಿನ ಸ್ವಾಗತ ಮಾಡುತ್ತಾರೆ. ಅಂಚನೆ ನಮ್ಮ ಟ್ರಸ್ಟಿನ ಕಾರ್ಯದರ್ಶಿ ಐನ ಪ್ರತಾಪ್ ಅಸೇಗೊಲ್ಲಿ ಅರಿನ ಈ ಕಾರ್ಯಕ್ರಮ ಸ್ವಾಗತ ಮಾಡುತ್ತಾರೆ. ಅಂಚನೆ ನಮ್ಮ ಹಿರಿಯರು ಅಂಚನೆ ಸೇವಾ ಟ್ರಸ್ಟ್ದ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ದ ಸದಸ್ಯರೈನ ರಮೇಶ್ ರೈ ಕೆಳಗಿನ ಮನೆ ಮೇರೆಲ್ನ ಈ ಕಾರ್ಯಕ್ರಮ ಸ್ವಾಗತ ಮಾಡುತ್ತಾರೆ. ಅಂಚನೆ ನಮ್ಮ ಕೋಶಾಧಿಕಾರಿ ಸೇವಾ ಟ್ರಸ್ಟ್ದ ಆನಂದಕ್ಕೆ ಅಸೇಗೊಲ್ಲಿ ಮೇರೆಲ್ನ ಈ ಕಾರ್ಯಕ್ರಮ ಸ್ವಾಗತ ಮಾಡುತ್ತಾರೆ. ಅಂಚನೆ ವೇದಿಕೆಯ ಎದುರಿತ್ತ ನಮ್ಮ ಮಾತೆರೆಲ್ನ ಈ ಕಾರ್ಯಕ್ರಮ ಸ್ವಾಗತ ಅಂಜನೆ ಪತ್ರಕರ್ತ
ಮಾಧ್ಯಮ ಪ್ರಮುಖರಿಗಳ ಅಂಚನೆ ಮಹಾತೆರಿಗಳ ಸ್ವಾಗತ ಮತ್ತು ಲಲಿತ ಹೆಸರವನ ಬಗ್ಗೆ ದಾಳಿ ಹೆಚ್ಚಬಣ್ಣದ ಜೀವನ ಅಕ್ಕ ಇತ್ತಲಾಗ ಇಂಗಳು ಪಂಚಾಯತಿ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾಗಲು ಅದನ್ನ ಅಗಲಿಕ್ಕೆ ನಂಗೆ ಈ ಹಸೆಗುಲಿ ಸತ್ತಂದ್ರೆ ಇದು ಕೊನೆಯ ಗ್ರಾಮಕ್ಕೆ ನಂಗೆ ಮಸ್ತ್ ತೊಂದರೆ ಇವಾದನ್ನ ಕರ್ತಂದು ಅದರಿಂದ ನಮ್ಮ ಕಲಾವಿಂದ ನನ್ನ ಆರೋಗ್ಯ ಜನ ಯಾರು ಆರೋಗ್ಯ ದಂತ ಯಾರು ದೈವದಿನ ಆರು ಮೂರು ಅಯ್ಯಪ್ಪ ಸ್ವಾಮಿದ ಬ್ರಹ್ಮರಸ ಡ್ಯಾಮ್ರ ಅಂಚನೆ ನಂಗೆ ಮಸ್ತ್ ಕಾರ್ಯಕ್ರಮಗೂ ಎಂಗಳು ಪಾತ್ರನಿದ್ದ ಇಂಚ ಇಸುತ್ತಿನ ಬ್ರಹ್ಮಕಲಸ ಇಂಚ ಮನ್ಪಣಿ ಈ ವಿಷಯ ನಾನು ಕನ್ನಡ ದಯಗೊಂಡ ಬ್ರಹ್ಮರಸ ಅಂಚನೆ ಯಾನು ಎನ್ನ ಮಗಟ ಪ್ರತಾಪದ ಬಂಡುದು ಎಲ್ಲ ಅಮೌಂಟ್ ಅನ್ನು ಕೊಟ್ಟೆ ಇಂಕ್ಲು ಬ್ರಹ್ಮಕಲಸ ಆಯಿನೊಕ್ಕ ಒರಿಯನೊಕ್ಕ ಕೊರಲೆ ಅಂತ ಪಾತ್ರ ಇತ್ತನೆ ಇಂಕ ಮನಸ್ಸು ನೆನ್ಪಡುದು ದಯಪಂಡ ಈ ಪಾತ್ರ ದಯಪಂತ ಬಂಡ ಆರು ಈ ಅಯ್ಯಪ್ಪ ಮಂದಿರಗಳಿಗೆ ಕೆಲಸ ಮಾಡ್ತಾರೆ ಅಂದರೆ ಮಾತ್ರೆಲ್ಲ ಗೊತ್ತುಂಟು ಯಾ ಬಂದ ಪ್ರಧಾನ ಕಾರ್ಯದರ್ಶಿ ಆರನ್ನ ಒಟ್ಟಿಗೆ ನಮ್ಮ ಪಿಕ್ನಿಟ್ ಆರು ಲಾಸ್ಟ್ ಮೂಲ ರಿಪೇರಿ ಪತ್ತೆ ಪೂರ ಕ್ಲೀನಿಂಗ್ ಪೂರ ವಿಷಯಗಳು ಆರು ನಮ್ಮೊಟ್ಟಿಗೆ ಇದ್ದಾವೆ ನಮ್ಮ ನೀನು ಬರೆದು ದೇವದಿನಾದಿರು ಅರೆಗೆ ಆ ದೇವರು ಅಲ್ಪಲ ಎಂಟು ರೀತಿಯ ಬೋರ್ನ ಪಾತ್ರ ಶರೀರಪಣದು ಎನ್ನ ರೆಡ್ಡು ಪಾತ್ರ ಅಂತೇಳಿ ಜೈ ಕರ್ನಾಟಕ ನಮ್ಮನ್ನ ಕಾರ್ಯಕ್ರಮವನ್ನು ಸಲ್ಲಿಸಬೇಕು ಅಂತೇಳಿ ಶ್ರೀಯುತ ರವೀಂದ್ರ ಮಹರ್ಷಿ ಅವರಿಗೆ ವಿನಂತಿ ಮಾಡ್ತೀನಿ. ಈ ನುಡಿನವನ್ನು ಸಲ್ಲಿಸುವುದು ಅಂತ ಹೇಳಿದರೆ ಅದು ದೈವಾಧೀನರಾದಂತಹ ವ್ಯಕ್ತಿಗಳ ಆತ್ಮಸಂತೃಪ್ತಿಗೋಸ್ಕರ ನಾವು ಹೇಳುವಂಥ ಕೆಲವು ಒಳ್ಳೆಯ ವಿಚಾರಗಳು. ಇದನ್ನು ನಾವು ನುಡಿನಮನ ಅಂತ ಹೇಳುತ್ತೇವೆ. ಇದು ಈ ನುಡಿನಮನ ಸಲ್ಲಿಸುವುದರಿಂದಾಗಿ ಏನಾಗ್ತದೆ ಅಂತಂದರೆ ಒಂದು 10 ಮಂದಿ ಒಂದು ಸಾಮೂಹಿಕವಾಗಿ ಏಕ ಮನಸ್ಸಿನಿಂದ ಶ್ರದ್ಧಾಭಕ್ತಿಯಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎನ್ನುವಂತಹ ಒಂದು ಉದ್ದೇಶದಿಂದ ನಾವು ಏನು ಕೆಲಸ ಕಾರ್ಯವನ್ನು ಮಾಡ್ತೇವೋ ಅದು ಒಂದು ಪುಣ್ಯದ ಕಾರ್ಯ. ಇದು ಸಂಸ್ಕಾರಯುತ ಜನಗಳು ಮಾಡತಕ್ಕಂತಹ ಒಂದು ಸಂಸ್ಕಾರಯುತವಾದಂಥ ಒಂದು ಕಾರ್ಯ. ಇದನ್ನು ನಾವು ಅಸೈಗೋಳಿಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಈ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಕೂತು ಅದನ್ನು ಮಾಡ್ತಾ ಇದ್ದೇವೆ. ದೈವಾಧೀನರು ಈಗ ಜಾತಸ್ಯ ಮರಣಂ ಧ್ರುವಂ ಎನ್ನುವಂಥ ಒಂದು ಮಾತುಂಟು. ಜಾತಸ್ಯ ಮರಣಂ ಧ್ರುವಂ ಅಂತ. ಹುಟ್ಟಿದವನು ಒಂದಲ್ಲ ಒಂದು ದಿವಸ ಸಾಯುವುದಂಥದ್ದು ಸಿದ್ಧ ಅಂತ. ಆದ ಕಾರಣ ಯಾರೂ ಕೂಡ ಮರಣಕ್ಕೆ ಏನಾಗಬಾರ್ದು, ದುಃಖ ಪಡಬಾರ್ದು ಅಂತ ಒಂದು ಮಾತುಂಟು. ಆದರೂ ಕೂಡ ಎಷ್ಟೇ ಆ ರೀತಿಯ ಮಾತು ಇದ್ದರೂ ಕೂಡ ಏನಾಗ್ತದೆ ಅಂತಂದರೆ ನಮ್ಮ ಹತ್ತಿರದವರು, ನಮ್ಮ ಬಹಳ ಪ್ರೀತಿಯಾದಂತಹ ಒಂದು ವಸ್ತು, ಅದೇ ರೀತಿಯಲ್ಲಿ ನಮಗೆ ಬೇಕಾದಂತಹವರು, ಮಾತ್ರ ಅಲ್ಲದೆ ಮಕ್ಕಳಿಗೆ ಜನ್ಮ ಕೊಟ್ಟವರು, ಮನೆಗೆ ಬೆಳಕಾಗಿದ್ದವರು, ಸಮಾಜಕ್ಕೆ ಉಪಯುಕ್ತವಾದಂತಹ ಒಬ್ಬ ವ್ಯಕ್ತಿ ನಮ್ಮಿಂದ ದೂರ ಹೋದಾಗ ನಮಗೆ ದುಃಖ ಆಗುವುದು ಅದು ಸಹಜ. ಆ ದುಃಖವನ್ನು ಸಹಿಸ್ತಕ್ಕಂತಹ ಎಲ್ಲ ಒಂದು ಅನುಗ್ರಹವನ್ನು ಆ ದೇವರು ಅನುಗ್ರಹಿಸಲಿ ಅಂತ ನಾನು ಆ ಕುಟುಂಬದ ಸದಸ್ಯರಿಗೂ ಅನುಗ್ರಹಿಸಲಿ, ಅದೇ ರೀತಿಯಲ್ಲಿ ಈ ಅಯ್ಯಪ್ಪ ದೇವಸ್ಥಾನದ ಆಡಳಿತ ಸಮಿತಿಯವರಿಗೂ ಕೂಡ ಅಂತಹ ದುಃಖವನ್ನು ಸಹಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಒಂದು ಮಾತಿದೆ, ಏನು ಅಂತ ಅಂದರೆ ಇಲ್ಲಿ ಗೃಹಸ್ಥ ಜೀವನ ಧರ್ಮ ಅಂತ ಒಂದುಂಟು. ಅಂದರೆ ಮಾನವ ಧರ್ಮ ಬಹಳ ಶ್ರೇಷ್ಠವಾದ್ದು ಅಂತ. ಎಲ್ಲ ಧರ್ಮಗಳಿಗಿಂತಲೂ ಶ್ರೇಷ್ಠವಾದ ಧರ್ಮವೇ ಮಾನವ ಧರ್ಮ ಅಂತ. ಆ ಮಾನವ ಧರ್ಮದಲ್ಲಿ ಏನೆಲ್ಲ ಬರ್ತದೆ ಅಂತ ಹೇಳಿದರೆ, ಒಂದು ಮುಖ್ಯ ರಾಜಧರ್ಮ ಅಂತ ಬರ್ತದೆ, ಪ್ರಜಾಧರ್ಮ ಅಂತ ಬರ್ತದೆ, ಗೃಹಸ್ಥ ಧರ್ಮ ಅಂತ ಬರ್ತದೆ, ವೈದ್ಯ ಧರ್ಮ ಅಂತ ಬರ್ತದೆ, ಗುರುಧರ್ಮ ಅಂತ ಬರ್ತದೆ. ಇದೆಲ್ಲ ಆ ಮಾನವ ಧರ್ಮದಲ್ಲಿ ಸೇರಿಕೊಂಡಿದೆ. ಅಂದರೆ ಅವರವರ ಪಾಲಿನ ಕರ್ತವ್ಯಗಳನ್ನು ಅವರವರು ಶ್ರದ್ಧಾಭಕ್ತಿಯಿಂದ ಮಾಡುವುದರ ಮೂಲಕ ತನ್ನ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳುವುದೇ ಈ ಮಾನವ ಧರ್ಮದ ಮುಖ್ಯ ಉದ್ದೇಶ. ಗೃಹಸ್ಥ ಜೀವನದಲ್ಲಿ ಕೂಡ ಹಾಗೆ ಗೃಹಸ್ಥ ಧರ್ಮದ ಪಾಲನೆ ಆಗಬೇಕಾಗಿದ್ದರೂ ಕೂಡ ಜನ್ಮ ಕೊಟ್ಟಂತಹ ಮಕ್ಕಳನ್ನು ಬಹಳ ಪ್ರೀತಿ ಗೌರವದಿಂದ ನೋಡಿಕೊಂಡು ತಂದೆ ತಾಯಿಗಳು ಅವರಿಗೊಂದು ಉದ್ಯೋಗವನ್ನು ಕೊಟ್ಟು ಅವರನ್ನು ಒಂದು ಮದುವೆ ಮಾಡಿಸಿ ಅವರನ್ನು ಸಮಾಜದ ಒಂದು ಉಪಯುಕ್ತವಾದಂತಹ ಒಂದು ಪ್ರಜೆಯನ್ನಾಗಿಸಿದರೆ ಆ ಗೃಹಸ್ಥ ಧರ್ಮ ಏನಾಗ್ತದೆ, ಪಾಲನೆ ಆಗ್ತದೆ ಅಂತ ನಮ್ಮ ಶಾಸ್ತ್ರಗಳು ಹೇಳಿಕೊಂಡು ಬಂದಂಥ ವಿಚಾರ. ಆ ಒಂದು ಉದ್ದೇಶದಿಂದ ನೋಡಿದಾಗ ಲಲಿತಾ ರಾವ್ರವರು ಏನು ಮಾಡಿದ್ದಾರೆ ಅಂತಂದರೆ ಅವರ ಗೃಹಸ್ಥ ಧರ್ಮದ ಪಾಲನೆಯನ್ನು ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಉಂಟು. ಯಾಕೆಂತಂದರೆ ಒಳ್ಳೆಯ ಮಕ್ಕಳನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ, ಅವರು ಒಳ್ಳೆಯ ಮಕ್ಕಳನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ತನ್ನ ಜವಾಬ್ದಾರಿ ಏನು ಉಂಟು ಅದನ್ನು ಅವರು ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸಿದ್ದಾರೆ. ಯಾವಾಗಲೂ ಒಂದು ಮನೆಗೆ ಹೆಣ್ಣಾದವಳು ಹೇಗಿರಬೇಕು ಅಂತ, ಆ ಮನೆಗೆ ಒಂದು ಕಾಂತಿಯೂ ಇರಬೇಕು, ಶಾಂತಿಯೂ ಇರಬೇಕು.
ಕಾಂತಿಯು ಶಾಂತಿಯು ಸೇರಿದಾಗ ಅಲ್ಲಿ ಏನಾಗ್ತದೆ ಅಂದರೆ ಅದು ನಿಜವಾದ ಮನೆ ಆಗ್ತದೆ. ಮನೆ ಅಂತಂದರೆ ಅದು ಕೇವಲ 4 ಗೋಡೆಗಳಿರತಕ್ಕಂಥ ಕಟ್ಟಡ ಅಲ್ಲ. ಆ ಮನೆಯೊಳಗೆ ಒಂದು ಪ್ರೀತಿಯನ್ನು ತೋರಿಸ್ತಕ್ಕಂತಹ, ಆತಿಥ್ಯವನ್ನು ಮಾಡತಕ್ಕಂತಹ, ಸಮಾಜದಲ್ಲಿ ಇರತಕ್ಕಂತಹ ಜನಗಳನ್ನು ಗೌರವಿಸುವಂತಹ, ಬಂಧುವರ್ಗದವರನ್ನು ಪ್ರೀತಿಯಿಂದ ಮಾತನಾಡಿಸುವಂತಹ ಹೆಣ್ಣೊಬ್ಬಳು ಆ ಮನೆಯಲ್ಲಿದ್ದರೆ ಆ ಮನೆಗೆ ಆಕೆ ಬೆಳಕಾಗಿರ್ತಾಳೆ. ಅದೇ ರೀತಿಯಲ್ಲಿ ಒಂದು ಮನೆಗೆ ಬೆಳಕಾಗಿರ್ತಕ್ಕಂಥ ಹೆಣ್ಣಾಗಿ ತನ್ನ ಜೀವ ನಡೆಸಿದವರು ಲಲಿತಾ ಎಸ್ ರಾವ್. ಅದು ನಾವು ನೆನಪಿಟ್ಕೊಳ್ಬೇಕಾದಂತ, ನಾವು ಸ್ಮರಿಸಿಕೊಳ್ಬೇಕಾದಂತ ಅಂಶ. ಆದ ಕಾರಣ ಮನೆಯನ್ನು ಬೆಳಗಿಸುವಂಥವ್ರು ನಮ್ಮ ಒಂದು ಹಿರಿಯರ ಮಾತು ಉಂಟು, ನಾರಿ ಇಲ್ಲದ ಮನೆ ಅದು ನೀರಿಲ್ಲದ ತೋಟದಂತೆ, ನಾರಿ ಇಲ್ಲದ ಮನೆ ನೀರಿಲ್ಲದ ತೋಟದಂತೆ. ಆದ ಕಾರಣ ಯಾವ ಮನೆಯಲ್ಲಿ ಸರಿಯಾದಂಥ ಹೆಣ್ಣು ಇರುವುದಿಲ್ವೋ ಆ ಮನೆ ಅದು ನೀರಿಲ್ಲದಂಥ ತೋಟ, ಅದು ಒಂದು ಅರಣ್ಯಕ್ಕೆ ಸಮಾನ, ಒಂದು ಕಾಡಿಗೆ ಸಮಾನ ಅಂತ ನಮ್ಮ ಹಿಂದಿನ ಹಿರಿಯರು ಹೇಳಿಕೊಂಡು ಬಂದಂತ ಒಂದು ವಿಚಾರ. ಆದ ಕಾರಣ ಲಲಿತಾ ರಾವ್ ಅವರವರು ಏನು ಮಾಡಿದ್ದಾರೆ ಅಂತಂದ್ರೆ, ಆ ಗೃಹಸ್ಥ ಧರ್ಮವನ್ನು ಪಾಲನೆ ಮಾಡುವುದರ ಮೂಲಕ ಮನೆಯನ್ನ ಬೆಳಗಿಸುವಂತ ಕೆಲಸವನ್ನು ಮಾಡಿದ್ದಾರೆ. ತನ್ನ ಜವಾಬ್ದಾರಿ ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಅವರು ನಿರ್ವಹಿಸಿದ್ದಾರೆ. ಎರಡನೇ ವಿಚಾರ ಅವರ ಬಗ್ಗೆ ಏನು ಹೇಳ್ಬೋದು ಅಂತಂದ್ರೆ, ರಾಜಕೀಯ. ಅವರು ರಾಜಕೀಯದಲ್ಲಿದ್ದವರು. ಮುಖ್ಯವಾಗಿ ರಾಜಕೀಯವು ಧರ್ಮ ಮೂಲವಾಗಿರ್ಬೇಕು ಅಂತ ನಮ್ಮ ಹಿರಿಯರು ಪ್ರತಿಪಾದಿಸಿಕೊಂಡು ಬಂದಂತ ತತ್ವ. ರಾಜಕೀಯವು ಧರ್ಮ ಮೂಲವಾಗಿರ್ಬೇಕು ಅಂದ್ರೆ ಅರ್ಥ ಎಂದು ಅಂದ್ರೆ, ರಾಜಕೀಯದಲ್ಲಿಯೂ ಸ್ವಲ್ಪ ಸತ್ಯ, ಅದೇ ರೀತಿ ನ್ಯಾಯ, ನೀತಿ, ಪ್ರಾಮಾಣಿಕತನ ಇರಬೇಕು ಅಂತ ನಮ್ಮ ಹಿರಿಯರು ಹೇಳಿಕೊಂಡು ಬಂದಂತ ವಿಚಾರ. ಆದ ಕಾರಣ ಲಲಿತಾ ರಾವ್ ಅವರವರು ಒಬ್ಬ ರಾಜಕೀಯ ವ್ಯಕ್ತಿ ಆಗಿದ್ರು ಕೂಡ ಈ ಧರ್ಮವನ್ನ, ಏನು ನ್ಯಾಯ ನೀತಿ ಏನಿದೆ ಅದನ್ನೆಲ್ಲ ಪಾಲನೆ ಮಾಡಿಕೊಂಡು ಬಂದವರು ಮಾತ್ರ ಅಲ್ಲ, ಎಲ್ಲ ಸರ್ವಧರ್ಮ ಸಮನ್ವಯದ ಆದರ್ಶವನ್ನು ಅವರು ಮೈಗೂಡಿಸಿಕೊಂಡವರು. ಯಾವುದೇ ಜಾತಿ ಇರಲಿ, ಯಾವುದೇ ವರ್ಗ ಇರಲಿ, ಯಾವುದೇ ಅದು ಬಡವರು ಶ್ರೀಮಂತರು ಎನ್ನುವಂಥ ಭೇದ ಇಲ್ಲದೆ ಎಲ್ಲರನ್ನು ಪ್ರೀತಿಸಿದಂಥ ಮಹಿಳೆ ಅಂದರೆ ಲಲಿತಾ ಎಸ್ ರಾವ್. ಇದು ನಾನು ತಿಳ್ಕೊಂಡಂತ ವಿಚಾರ. ಯಾವಾಗಲೂ ನಗುಮೊಗದ ವ್ಯಕ್ತಿ, ಯಾವಾಗಲೂ ನಗುಮೊಗದವರು, ಒಳ್ಳೆಯ ಮಾತನಾಡುವವರು, ಎಲ್ಲರೊಂದಿಗೆ ಪ್ರೀತಿ ಗೌರವದಿಂದ ಬೆರೆತು ಬದುಕತಕ್ಕಂತಹ ಒಂದು ವ್ಯಕ್ತಿತ್ವ ಇದ್ರೆ ಅದು ಲಲಿತಾ ಎಸ್ ರಾವ್ ಅವರ ವ್ಯಕ್ತಿತ್ವ ಅಂತ ಹೇಳಿದ್ರೆ ಅದು ಖಂಡಿತ ತಪ್ಪಾಗಲಿಕ್ಕಿಲ್ಲ. ಮಹಾನ್ ದೈವಭಕ್ತರು, ಮುಖ್ಯವಾಗಿ ಅಯ್ಯಪ್ಪ ದೇವಸ್ಥಾನದ ಉಪಾಧ್ಯಕ್ಷರಾಗಿಯೂ, ಈ ನಮ್ಮ ಕೊರಗಜ್ಜ ಸೇವಾ ಸಮಿತಿಯ ಉಪಾಧ್ಯಕ್ಷರಾಗಿ ಅವರು ಕೆಲಸವನ್ನ ಮಾಡಿದವರು. ಮಾತ್ರ ಅಲ್ಲದೆ ಈ ಉಪಾಧ್ಯಕ್ಷರಾಗಿ ಕೆಲಸ ಮಾಡುವಂಥದ್ದು ದೊಡ್ಡ ವಿಚಾರ ಅಲ್ಲ. ಅದರ ಹಿಂದೆ ಆ ವ್ಯಕ್ತಿಗೆ ಏನಿರಬೇಕು ಅಂದ್ರೆ ದೇವರ ಮೇಲೆ ಭಕ್ತಿ ಇರಬೇಕು, ದೇವರ ಮೇಲೆ ವಿಶ್ವಾಸವಿರಬೇಕು, ದೇವರ ಮೇಲೆ ನಂಬಿಕೆ ಇರಬೇಕು. ದೇವರ ಮೇಲೆ ನಂಬಿಕೆ ವಿಶ್ವಾಸ ಇಲ್ಲದೆ, ಅದರಲ್ಲಿ ಭಕ್ತಿ ಇಲ್ಲದೆ ನಾವು ಯಾವುದೇ ರೀತಿಯ ಹುದ್ದೆಯಲ್ಲಿ ಇದ್ದುಕೊಂಡು ನಾವು ಕೆಲಸ ಮಾಡಿದರೂ ಏನು ಪ್ರಯೋಜನ ಇಲ್ಲ. ಆದ ಕಾರಣ ಮಾತಿನ ಹಿಂದೆ ಒಳ್ಳೆಯ ಮನಸ್ಸಿರಬೇಕು ಎನ್ನುವಂಥ ವಿಚಾರದ ಹಾಗೆ ನಮ್ಮ ಯಾವಾಗಲೂ ದೇವರ ಕೆಲಸವನ್ನ ಮಾಡತಕ್ಕಂತಹ ಜನಗಳಲ್ಲಿ ಯಾವಾಗಲೂ ದೇವರ ಮೇಲೆ ನಂಬಿಕೆ ಇದ್ದು, ವಿಶ್ವಾಸ ಇದ್ದು, ಭಕ್ತಿಯಿಂದ, ಪರಿಶುದ್ಧವಾದಂತಹ ಮನಸ್ಸಿನಿಂದ, ಆ ಶ್ರದ್ಧಾ ಭಕ್ತಿಯಿಂದ ದೇವರನ್ನು ಯಾವಾಗಲೂ ನಾವು ಪ್ರಾರ್ಥನೆ ಮಾಡ್ತಾ ಇದ್ರೆ, ಪೂಜಿಸ್ತಾ ಇದ್ರೆ ದೈವಾನುಗ್ರಹ ಬೇಗ ನಮಗೆ ಪ್ರಾಪ್ತಿಯಾಗ್ತದೆ. ಅಂತಹ ಒಂದು ಒಳ್ಳೆಯ ಗುಣವಿಶೇಷತೆಯನ್ನು ಹೊಂದಿರತಕ್ಕಂಥವರು ಲಲಿತಾ ಎಸ್ ರಾವ್ ಎಂದು ಹೇಳಿದ್ರೆ ಖಂಡಿತ ಅದು ತಪ್ಪಾಗ್ಲಿಕ್ಕಿಲ್ಲ. ಮಾತ್ರ ರಾಜಕೀಯವಾಗಿ ಈಗ ಮಾತನಾಡಿದಾಗ ಅವರು ಕೊಣಾಜೆ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾಗಿಯೂ ಕೂಡ ಅವರು ಕೆಲಸ ಮಾಡಿದವರು. ಕೊಣಾಜೆ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾಗಿ ನಾನು ಅವರನ್ನು ಹತ್ತಿರದಿಂದ ಕಂಡುಕೊಂಡವ. ಯಾಕೆಂತಂದ್ರೆ ಯಾವುದೇ ಒಂದು ಕೆಲಸ ಕಾರ್ಯ, ಒಂದು ಕಷ್ಟದಲ್ಲಿ, ಸಮಸ್ಯೆದಲ್ಲಿ ಸಿಕ್ಕಿಕೊಂಡಂತ ವ್ಯಕ್ತಿ ಅವರ ಹತ್ತಿರ ಬಂದರೆ ಅವರು ಆ ಪಕ್ಷ ಈ ಪಕ್ಷ ಎನ್ನುವಂಥ ಭೇದ ಇಲ್ಲದೆ ಅವರಿಗೆ ತನ್ನಿಂದಾದಂತಹ ಸಹಕಾರವನ್ನು ನೀಡುತ್ತಾ ಬಂದಂತ ಮಹಿಳೆ. ಆದ ಕಾರಣ ಒಳ್ಳೆಯ ರಾಜಕಾರಣಿಯಾಗಿ, ಒಳ್ಳೆಯ ಅವರ ಧಾರ್ಮಿಕ ವ್ಯಕ್ತಿಯಾಗಿ, ಸಾಮಾಜಿಕ, ಮುಖ್ಯವಾಗಿ ಒಬ್ಬ ಮನುಷ್ಯನಿಗೆ ಸಂಸ್ಕಾರ ಬರಬೇಕಾಗಿದ್ರೆ ಅವರಲ್ಲಿ ಏನಿರಬೇಕು ಅಂದ್ರೆ ಸಂಗೀತ, ಸಾಹಿತ್ಯ, ಕಲೆಯ ಬಗ್ಗೆ ಆಸಕ್ತಿ ಇರಬೇಕು, ಒಲವು ಇರಬೇಕು. ಯಾರಿಗೆ ಸಂಗೀತದ ಬಗ್ಗೆ ಒಲವು ಇರುವುದಿಲ್ಲ, ಈಗ ತಾನೇ ಒಳ್ಳೆಯ ಭಜನೆ ಹಾಡಿದರು, ಆ ಭಜನೆ ಹಾಡುವವರಲ್ಲಿ ಒಳ್ಳೆಯ ಸಂಸ್ಕಾರ ಇರ್ತದೆ. ಅವರು ಯಾವತ್ತೂ ಕೂಡ ಕೆಟ್ಟ ಕೆಲಸಗಳನ್ನು ಖಂಡಿತವಾಗಿ ಮಾಡತಕ್ಕಂಥ ಜನಗಳಲ್ಲ. ಯಾಕಂದ್ರೆ ಭಜನೆಯ ಮೂಲಕ ಅವರು ದೇವರನ್ನು ಆರಾಧನೆ ಮಾಡ್ತಕ್ಕಂಥವ್ರು. ಅವರು ಇನ್ನೊಬ್ಬರಿಗೆ ಹಿಂಸೆ ಕೊಡ್ತಕ್ಕಂಥವರಲ್ಲ, ಇನ್ನೊಬ್ಬರಿಗೆ ಅವರು ಪೀಡೆ ಕೊಡ್ತಕ್ಕಂಥ ಜನಗಳಲ್ಲ. ಆದ ಕಾರಣ
ಸಂಗೀತದಲ್ಲಿ, ಸಾಹಿತ್ಯದಲ್ಲಿ, ಕಲೆಯಲ್ಲಿ ಒಲವಿದ್ದಂಥವರಲ್ಲಿ ಹೃದಯ ಸಂಸ್ಕಾರ ಇರ್ತದೆ. ಆ ರೀತಿಯ ಹೃದಯ ಸಂಸ್ಕಾರವನ್ನು ಹೊಂದಿರತಕ್ಕಂಥವರು ಲಲಿತಾ ಎಸ್ ರಾವ್ರವರು. ಆದ್ದರಿಂದ ಈಗ ನಾವು ಸಾಮಾನ್ಯವಾಗಿ ಹೇಳುವುದುಂಟು, ಏನು ಅಂತಂದರೆ, ನಾವು ಹುಟ್ಟುವಾಗ ಏನನ್ನು ತರುವುದಿಲ್ಲ, ಅದೇ ಸಾಯುವಾಗ ನಾವು ಏನನ್ನು ಕೊಂಡು ಹೋಗುವುದಿಲ್ಲ ಅಂತ. ಆಧ್ಯಾತ್ಮಿಕ ವ್ಯಕ್ತಿಗಳು ಏನು ಹೇಳ್ತಾರೆ ಅಂತಂದ್ರೆ, ಹುಟ್ಟುವಾಗಲೂ ಸಾಯುವಾಗಲೂ ನಾವು ತರ್ತೇವೆ ಎಂಥದನ್ನು. ಹುಟ್ಟುವಾಗ ನಾವು ಒಳ್ಳೆಯ ಗುಣಗಳನ್ನೆಲ್ಲ ಹೊತ್ತುಕೊಂಡು ಬರ್ತೇವೆ. ಕೆಟ್ಟ ಜನ್ಮತಃ ಕೆಟ್ಟ ಗುಣಗಳನ್ನು ಕೂಡ ನಮ್ಮಲ್ಲಿ ಇರ್ತದೆ. ರಾಕ್ಷಸಿ ಗುಣಗಳು ಇರ್ತದೆ, ಅದೇ ರೀತಿ ದೈವಿ ಗುಣಗಳು ಇರ್ತದೆ. ನಾವು ಬದುಕುತ್ತಾ ನಮ್ಮ ಜೀವನದಲ್ಲಿ ರಾಕ್ಷಸಿ ಗುಣಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು ದೈವಿ ಗುಣಗಳನ್ನೆಲ್ಲ ನಮ್ಮ ಬದುಕಿನಲ್ಲಿ ಹೆಚ್ಚಿಸಿಕೊಂಡು ನಾವು 10 ಮಂದಿ ಜನಗಳ ಬಾಯಲ್ಲಿ ಒಳ್ಳೆಯ ಮನುಷ್ಯ ಅಂತ ನಾವು ಕರೆಸಿಕೊಂಡಾಗ ನಮ್ಮ ಬದುಕು ಸಾರ್ಥಕ ಆಗ್ತದೆ. ಆಗ ಆ ರೀತಿಯಲ್ಲಿ ನಾವು ಮರಣ ಹೊಂದಿದಂಥ ಕಾಲದಲ್ಲಿ ನೋಡಿ, ಲಲಿತಾ ಎಸ್ ರಾವ್ರವರು ಮರಣ ಹೊಂದಿದ್ರು ಕೂಡ ನೀವೆಲ್ಲ ಇಷ್ಟೆಲ್ಲ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಸೇರಿಕೊಂಡು ಅವರ ಬಗ್ಗೆ ಒಂದೆರಡು ಒಳ್ಳೆಯ ಮಾತುಗಳನ್ನಾಡಿ ಅವರನ್ನ ಸ್ಮರಿಸಿಕೊಳ್ಳುವಂತಹ ಗುಣ ನಿಮ್ಮಲ್ಲಿ ಬಂದಿದೆ ಅಂತಾದ್ರೆ ಅದು ನಿಜವಾಗಿಯೂ ಅವರಿಗೆ ಸಂದಂತಹ ಶ್ರದ್ಧಾಂಜಲಿ ಅಂತ ಹೇಳಿದ್ರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ. ಲಲಿತಾ ಎಸ್ ರಾವ್ರವರು ಇನ್ನೂ ಕೂಡ ಒಂದು 10 ಜನಗಳ ಬಾಯಲ್ಲಿ ಏನಾಗಬೇಕು, ಒಳ್ಳೆಯ ವ್ಯಕ್ತಿಯಾಗಿ ಗೌರವಿತ ವ್ಯಕ್ತಿ ಅಂತ ಹೇಳಿಸಿಕೊಂಡು ಅವರು ಮರಣ ಹೊಂದಿದಿರಲ್ಲ, ಅದೇ ಅವರಿಗೆ ಸಿಕ್ಕಿದಂತಹ ಒಂದು ದೊಡ್ಡ ಪ್ರಶಸ್ತಿಯೂ ಕೂಡ ಹೌದು. ಅದೇ ಅವರ ಬದುಕು ಸಾರ್ಥಕ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇನೆ. ಆದ ಕಾರಣ ಎಷ್ಟು ಸಮಯ ದೀರ್ಘಾಯುಷ್ಯದಲ್ಲಿ ಅವರು ಬದುಕಿದ್ದು ಎನ್ನುವಂಥದ್ದು ಮುಖ್ಯ ಅಲ್ಲ, ಎಷ್ಟು ಸಮಯದವರೆಗೆ ಹೇಗೆ ಬದುಕಿದ್ದಾನೆ ಎನ್ನುವುದೇ ಮುಖ್ಯ. ಆದ ಕಾರಣ ಲಲಿತಾ ಎಸ್ ರಾವ್ರವರು ಒಳ್ಳೆಯ ರಾಜಕಾರಣಿಯಾಗಿ, ಒಳ್ಳೆಯ ಒಬ್ಬ ಧಾರ್ಮಿಕ ವ್ಯಕ್ತಿಯಾಗಿ, ಸಾಮಾಜಿಕವಾದಂತಹ ಎಲ್ಲ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು, ಸಾಂಸ್ಕೃತಿಕವಾದಂತಹ ಕಾರ್ಯದಲ್ಲಿಯೂ ತನ್ನನ್ನು ತೊಡಗಿಸಿಕೊಂಡು, ಹೃದಯ ಸಂಸ್ಕಾರವನ್ನು ಬೆಳೆಸಿಕೊಂಡಂತಹ ಒಳ್ಳೆಯ ವ್ಯಕ್ತಿಯಾಗಿ ಈಗ ನಮ್ಮನ್ನಗಳಿ ಹೋಗಿದ್ದಾರೆ. ಅವರು ಸ್ವರ್ಗಸ್ಥರಾಗಿದ್ದಾರೆ ಎನ್ನುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಅವರ ಆತ್ಮಕ್ಕೆ ನಿಜವಾಗಿಯೂ ಶಾಂತಿ ಸಿಕ್ಕಿದೆ. ಅವರ ಉತ್ತರಾದಿ ಕ್ರಿಯಾ ವಿಧಿಗಳನ್ನೆಲ್ಲ ಶಾಸ್ತ್ರೋಕ್ತವಾಗಿ ಅವರ ಮಕ್ಕಳು ಮತ್ತು ಅವರ ಕುಟುಂಬಸ್ಥರೆಲ್ಲ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಾವು ಕೂಡ ಇಂದು ನುಡಿ ನಮನ ಸಲ್ಲಿಸುವುದರ ಮೂಲಕ ಅವರ ಆತ್ಮಕ್ಕೆ ಸಂತೃಪ್ತಿಯನ್ನು ಒದಗಿಸಿಕೊಡುವಂತಹ ಕೆಲಸವನ್ನು ನಾವು ಈ ಒಂದು ಸಾನ್ನಿಧ್ಯದಲ್ಲಿ ಮಾಡಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಮನಸಾರ ಪ್ರಾರ್ಥನೆ ಮಾಡಿ ಈ ಒಂದೆರಡು ಮಾತುಗಳನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಕ್ಷೇತ್ರದ ವತಿಯಿಂದ ತಮಗೆ ಹೃದಯಾಂತರಾಳದ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ವಿಶೇಷವಾಗಿ ಅವರು ನಡೆದುಕೊಂಡು ಬಂದಂತಹ ದಾರಿ ಮತ್ತೆ ಅವರು ಮಾಡಿರುವಂತಹ ಸೇವೆ ಎಲ್ಲವನ್ನು ಕೂಡ ಸಂಕ್ಷಿಪ್ತವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ ರವೀಂದ್ರ ಮಾಸ್ಟರು. ಅದರೊಟ್ಟಿಗೆ ಸಾಂಸ್ಕೃತಿಕವಾಗಿ ಕೂಡ ನಾಟಕ ತಂಡವನ್ನು ಕೂಡ ಒಂದು ರಚನೆ ಮಾಡಿ ಅದಕ್ಕೆ ಕೂಡ ಒಂದಿಷ್ಟು ಸಾಂಸ್ಕೃತಿಕವಾಗಿ ಕೂಡ ತನ್ನನ್ನು ತೊಡಗಿಸಿಕೊಂಡವರು ಶ್ರೀಮತಿ ಲಲಿತಾ ಎಸ್ ರಾವ್ ಅವರು. ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಈಗ ಅಧ್ಯಕ್ಷೀಯವಾಗಿ ಒಂದೆರಡು ಮಾತುಗಳನ್ನ ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಅವರು ಮಾತಾಡಬೇಕು ಅಂತ ವಿನಂತಿ ಮಾಡ್ತಾರೆ. ಇನ್ನು ಶನಿವಾರದ ಭಜನದ ನೆಟ್ಟು ನಮ್ಮೊಂಜಿ ಬಾಪೂರ್ ಒಂಜಿ ಶ್ರದ್ಧಾಂಜಲಿ ಲಲಿತಕ್ಕನ ಒಂಜಿ ಶ್ರದ್ಧಾಂಜಲಿ ಸಲ್ಲಿಕೆ ಸೇರಿದ. ಬಹುಶಃ ಈತ ಬಗ್ಗೆ ಭಾರಿ ದೀರ್ಘವಾದ ನಮ್ಮ ಮಾಸ್ಟರ್ ಭಾರಿ ಪುರ್ಲು ಪಂಡಿರು. ಬಹುಶಃ ಲಲಿತಾ ಎಸ್ ರಾವ್ ಭಾರಿ ವರ್ಷದ ಎಂಗ್ಲಿಗೆ ಪರಿಚಯ. ಎಂಗ್ಲಿಗೆ 35 ವರ್ಷದಿಂಚೆ ಅವ್ರನ್ನ ಒಂಜಿ ಪರಿಚಯ ಭಾರಿ ಕಷ್ಟ ಮತ್ತದು ದುಂಬತ್ತನ ಪಂಜು ಅವ್ರ ಬಲ್ಲಗಣಿ ಅವ್ರನ್ನ ಕುಟುಂಬ ಅವ್ರನ್ನ ಇಲ್ಲಿ ಐ ಪೂರ ಭಾರಿ ಕ್ರಮಬದ್ಧವಾದ ಇದು ಸಮಾಜಕ್ಕೆ ಎಡ್ಡೆ ರಡ್ಡೆ ಜೋಕ್ಲಿನ ಗೊತ್ತೇವೆ. ಅಕಲ ಎಡ್ಡೆ ರೀತಿಯ ಸಮಾಜ ಸೇವೆ ಮಂತೊಂದಿಲ್ಲ, ಪ್ರಾಮಾಣಿಕವಾದ ಒಂಜಿ ಘನತೆ ಗೌರವ ಬದುಕೊಂಡಿಲ್ಲ. ಅವು ಅಪ್ಪೆ ಕೊರ್ನ ಮಲ್ಲ ಕೊಡುಗೆ ಅಂತ ಬಂದ್ರಿ ಅಂಚೆನಿ ನಂಗೆ ಅಯ್ಯಪ್ಪ ಮಂದಿರಗಳ ಎಂಕ್ಲೆಗೆ ಜೀರ್ಣೋದ್ಧಾರ ಸಮಯ ಎಡ್ಡೆ ರೀತಿಯ ಸಹಕಾರ ಕೊಡ್ತಾರೆ. ಎಂಕ್ಲೆಗೆ 3 ಆರ್ಥಿಕ ವ್ಯವಸ್ಥೆದ ಬಗ್ಗೆ ಮಸ್ತ್ ಕಮ್ಮಿ ಪುನಗ ಆರ್ನ ಇಲ್ಲದ ಬೆಲೆ ಒಂದು ಆ ಪುರ್ತುಡು ಆರ್ನ ಮಗೆಲ್ಲ ಎಂಕ್ಲೆಗೆ 5 ಲಕ್ಷ ರೂಪಾಯಿ ಕುಂಜೀರಿ ಮಲ್ಲಜ್ಜಿ ಆ ದುಡ್ಡು ಎಂಕ್ಲೆಗೆ ಒಂಚೂರು ಲೇಟ್ ಆತಿಕ್ನಲ್ಲಿ ಮಲ್ಲಜ್ಜಿ ನಮ್ಮ ಬ್ರಹ್ಮ ಕೆಲಸ ಸರಿಯಾವಡು ಬೊಕ್ಕನಿಗೆ ಕೊರ್ಲೇನು. ಬಹುಶಃ ಒಂದು ಎಂಕ್ಲೈಟ್ ಬೇಲೆ ಮಲ್ಪನ ಪದಾಧಿಕಾರಿನಕ್ಲೆ ಏಪಲ ಮರಪೆರೆ ಸಾಧ್ಯಜಿ ಅಂಚಿನ ಕೊಡುಗೆ ಕೊಡ್ತಿನಾರು. ಇನಿ ಆರು ಈ ಗುಲ್ಗಜ್ಜ ಕೊರಗಜ್ಜ ಸೇವಾ ಸಮಿತಿ ಎಲ್ಲ ಅಂಚಿನ ರಾಜಕೀಯವಾದಲ್ಲ
ಮಾತನೇಟ್ರಿ ಸಮಾಜ ಮುಖ್ಯ ಕೆಲಸ ಬಂತದ್ದು ಎಡ್ಡೆ ಪುದರ ಪಡೆಯಿನಾರು ಅಂಜನೆ ನಂಕ್ಲಾರ್ನ ಮಂದಿರಲ್ಲ ಮಲ್ಲ ಕೊಡುಗೆ ಇದ್ದೀನಿ ಎಂಕ್ಲೆಗ್ಲ ಆರ್ನ ಬಗ್ಗೆ ಆರು ಅಸೌಖ್ಯಡು ಪುನಃ ಕಾರಣ ಇಲ್ಲಡೆ ಪೋದು ಪುನಃ ಬಾರಿ ಪೊರುಳು ಪಾತಿರ್ದು ಮಾತ ಎಂಗ್ಲ ಕುಟುಂಬದ ಮಿತ್ರರಿಗೆ ಬಾರಿ ಪ್ರೀತಿ ಇತ್ತೀನಿ ಎನ್ನ ಅನ್ನಿ ಸ್ವರ್ಗಸ್ಥರ ಆಯ್ನ ಆಯಗಳಾರಡ ಒಂಜಿ ಬಾರಿ ಪ್ರೀತಿ ಇತ್ತೀನಿ ಲಲಿತಕ್ಕ ಬಂಡದು ಅದು ಸತಿ ಪಾರಿಂದು ಪೋನಗಾರ ಎಡ್ಡಬಡಿಕೆ ಪಾತಿರುಂತಿ ಅಂಜೆ ಇಂಗ್ಲ ಫ್ಯಾಮಿಲಿಗಳ ಅರಿಗ್ಲ ಇಕಡವೈನ ಒಂಜಿ ಸಂಪರ್ಕ ಇರ್ತದೆ ಇನ್ನು ನಮ್ಮನ್ನು ಬುಡ್ದು పోతೇರಿ ಅರ್ನ ಒಂಜಿ ಇಡೀ ಕುಟುಂಬ ಎಂಕ್ಲು ಅಯ್ಯಪ್ಪ ಮಂದಿರದ ಇತ್ತಲಾಕ್ಲ ಅರ್ ನಮಗೆ ಮಲ್ಲ ರೀತಿಯ ಸಹಕಾರ ಕುರಿತು ನಮ್ಮ ಈ ಮಂದಿರಡು ಎಡ್ಡೆ ರೀತಿ ಬೇಲೆ ಮಂತದ ನಮ್ಮ ಅಯ್ಯಪ್ಪ ಮಂದಿರದ ಟ್ರಸ್ಟಿ ಆದಲ್ಲೇರು ಈ ಒಂಜಿ ಅರ್ನ ದುಃಖದ ಈ ಸಂದರ್ಭ ಇಂಕ್ಲ ಈ ಇಡೀ ಅಯ್ಯಪ್ಪ ಮಂದಿರದ ಇಡೀ ಸಮಸ್ತ ಪದಾಧಿಕಾರಿನಾಗ್ಲಿ ಅಂಜನೆ ಭಕ್ತರು ಈ ಒಂಜಿ ಅಕ್ಲ ದುಃಖಡು ಪಾಲ್ಗೊಳ್ಳುವಂತ ಪುನಃ ಅಕ್ಲ ಕುಟುಂಬ ಎಂಕ್ಲು ಈ ಸಂದರ್ಭ ಪನೊಂದು ಅವರಿಗೆ ದೇವರು ಎಡ್ಡೆ ರೀತಿಯ ಒಂಜಿ ಸ್ವರ್ಗ ಪ್ರಾಪ್ತಿ ಆವಡ ಬಂಡದ್ದು ಮಾತ ಎಂಕ್ಲು ನಟ್ಟೊಂದು ಎನ್ನ ಈ ಎರಡು ಪಾತ್ರೆಯನ್ನು ಮುಖ್ಯ ಸ್ವಾಮಿ ಈಶ್ವರನಮಯ್ಯ. ಇದೀಗ ಒಂದು ನಿಮಿಷ ಮೌನ ಪ್ರಾರ್ಥನೆ ಆಗ್ತದೆ. ತದನಂತರ ನಮ್ಮ ಪ್ರತಾಪ್ ಅವರವರ ಮಗ ತಮಗೆಲ್ಲ ಗೊತ್ತಿರುವ ಹಾಗೆ ಬಹಳ ಅವರು ಕೂಡ ಅಮ್ಮನಾಗೆ ಮಗ ಕೂಡ ಒಂದು ಪಾರದರ್ಶಕವಾಗಿ ನೇರ ನನ್ನುಡಿಯೊಂದಿಗೆ ಎಲ್ಲ ಧಾರ್ಮಿಕ ಕ್ಷೇತ್ರ ಆಗಿರ್ಬೋದು, ಈಗಾಗಲೇ ಯೋಗ ಕೂಡ ಅಲ್ಲಲ್ಲಿ ನಡೀತದೆ. ಹಾಗೆ ಸಮಾಜ ಮುಖ್ಯ ಚಿಂತಕರು ಕೂಡ ಹೌದು. ಅಂತ ಒಂದು ಮಕ್ಕಳನ್ನು ಪಡೆದವರು ಲಲಿತಕ್ಕ ಅವರ ಆತ್ಮಕ್ಕೆ ಮತ್ತೊಮ್ಮೆ ಚಿರಶಾಂತಿಯನ್ನು ಕೊಡುತ್ತಾ ಗುಣ ಇರುತ್ತೆ. ಹಾಗಾಗಿ ಮೌಖಿಕವಾಗಿ ನಮಗೆ ಮಾತನಾಡಲಿಕ್ಕೆ ಒಳ್ಳೆಯ ಶಕ್ತಿ ಇದೆ. ಸಮಾಜಕ್ಕೆ ಏನಾದ್ರೂ ಒಂದು ಒಳ್ಳೆಯ ಕೊಡುಗೆ ನೀಡಿಕ್ಕೆ ಸಾಯುವಂಥದ್ದು ಬಹಳ ಇಂಪಾರ್ಟೆಂಟ್. ಉಪಕಾರ ಮಾಡ್ಲಿಕ್ಕೆ ಆಗದಿದ್ರು ಕೂಡ ಉಪದ್ರ ಮಾಡಬಾರ್ದು ಅಂತ ಹೇಳ್ತಾರೆ. ಸಮಾಜಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಮಾಡದೆ ಸಾಯುವಂಥದ್ದು ಕೂಡ ಸಮಾಜದ ದೊಡ್ಡ ಕೆಲಸ ಅದು. ಅಂತಹವರಲ್ಲಿ ಶ್ರೀಮತಿ ಲಲಿತಾ ಎಸ್ ರಾವ್ ಕೂಡ ಪ್ರಮುಖರು. ಹಾಗಾಗಿ ಇವತ್ತು ನಾವೆಲ್ಲರೂ ಸೇರಿಕೊಂಡು ಇವತ್ತು ಒಂದು ಒಳ್ಳೆಯ ನುಡಿನಮನವನ್ನು ಸಲ್ಲಿಸಿದ್ದೇವೆ. ಇದೀಗ ನಾವೆಲ್ಲರೂ ಎದ್ದು ನಿಂತು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುವಂತಹದ್ದು. ಎಲ್ಲರೂ ಒಂದು ನಿಮಿಷ ಮೌನ ಪ್ರಾರ್ಥನೆಯೊಂದಿಗೆ ಈಗಾಗಲೇ ಅಗಲಿದಂತಹ ದಿವ್ಯ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರೋಣ. ಶಾಂತಿ ಶಾಂತಿ ಶಾಂತಿ. ಇದೀಗ ಈಗಾಗಲೇ ಸಾರ್ವಜನಿಕ ಅನ್ನ ಸಂತರ್ಪಣೆ ಕೂಡ ಅವರದೇ ಹೆಸರಲ್ಲಿ ನಾವು ಅವ್ರ ಹತ್ರ ಹೇಳಿಲ್ಲ. ಇಷ್ಟರ ತನಕ ನಮ್ಮ ಪ್ರತಾಪ್ ಅವರು ಈ ರೀತಿ ಮಾಡಿರ್ತಿಲಿ ಅವರು ಕೇಳಿಕೊಂಡವರಲ್ಲ. ಅದು ನಮ್ಮದೇ ದೇವಸ್ಥಾನದ ಎಲ್ಲ ಸೇವಾ ಟ್ರಸ್ಟಿಗಳು ಸೇರಿಕೊಂಡು ಇದನ್ನು ಖಂಡಿತ ಮಾಡಲೇಬೇಕು ಅಂತೇಳಿ ಗುಳಿಗೆ ಕೊರಗಜ ಸೇವಾ ಸಮಿತಿಯವರು ಕೂಡ ಭಾಸ್ಕರ್ ಅವರು ಅನ್ಯ ಕಾರ್ಯ ನಿಮಿತ್ತ ಬರಲಿಲ್ಲ. ಆದರೂ ಕೂಡ ಅವರು ಕೂಡ ಖಂಡಿತ ನಾವೆಲ್ಲರೂ ಸೇರಿಕೊಂಡು ಇಂಥ ಒಂದು ಕೆಲಸವನ್ನು ಮಾಡಬೇಕು ಅಂತೇಳಿ ಎಲ್ಲ ಹೇಳಿಕೊಂಡು ಮಾಡಿದಂಥ ಒಂದು ಕಾರ್ಯ. ಸಾರ್ವಜನಿಕ ಅನ್ನ ಸಂತರ್ಪಣೆ ಕೂಡ ಈ ಸಂದರ್ಭದಲ್ಲಿ ಏರ್ಪಾಡು ಮಾಡಿದ್ದೇವೆ. ಇದನ್ನು ಕೂಡ ತಾವೆಲ್ಲರೂ ದಯವಿಟ್ಟು ಸ್ವೀಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ಇದೀಗ ಪ್ರತಾಪ್ ಅವರ ಒಂದು ಎರಡು ಮಾತಿನೊಂದಿಗೆ ಧನ್ಯವಾದ. ಹರಿ ಓಂ. ಸ್ವಾಮಿ ಶರಣಯ್ಯಪ್ಪ. ಈಗಾಗಲೇ ವೇದಿಕೆಯನ್ನು ಹೇಳಿದಂತೆ ಸಮಾಜದಲ್ಲಿ ಒಬ್ಬರು ಅಂದರೆ ಹೇಳಿರ್ಬೋದು ಹಣ ಕೊಟ್ಟರು ಅಥವಾ ಕೊಟ್ಟು ಗುರುತಿಸಿಕೊಂಡವರು ಅಂತಲ್ಲ, ಆದರೆ ಆ ಸಂದರ್ಭಕ್ಕೆ ತಕ್ಕಂತೆ ಒಂದು ದೇವಸ್ಥಾನ ನಿರ್ಮಾಣ ಆಗಬೇಕೆನ್ನೋ ಉದ್ದೇಶಕ್ಕೆ ಆ ವ್ಯವಸ್ಥೆಯನ್ನು ಮಾಡಿದ್ದು ಬಿಟ್ಟರೆ ಕೊಟ್ಟು ಗುರುತಿಸಿಕೊಳ್ಳುವಂಥ ವ್ಯವಸ್ಥೆ ಮಾಡಿದಲ್ಲ. ತಾವೆಲ್ಲ ಹೇಳಿದಾಗೆ ಕಷ್ಟ ಬಂದು ಜೀವನನ ನಡೆಸ್ಕೊಳ್ತಂಥ ಅಮ್ಮ ನಮ್ಮದು ಆಗಿರುವಾಗ ನೀವು ಕೊಟ್ಟಂಥ ಪ್ರೀತಿ ಆಗಿರ್ಬೋದು ಅಥವಾ ಇದು ಕೊಟ್ಟಂಥ ಏನು ನಮನ ಅಂತ ಹೇಳಿದಂಥ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಈ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಅವರ ಬಗ್ಗೆ ಒಂದೆರಡು ಮಾತುಗಳಾಡಿ ನಮಗೂ ಕೂಡ ಆ ಸಾಮರ್ಥ್ಯನ ಕೊಟ್ಟಂಥ ಎಲ್ಲ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಣ್ಯರಿಗೆ ಒಂದೇ ವಾಕ್ಯದಲ್ಲಿ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೆ ಇಲ್ಲಿ ಭಾಗವಹಿಸಿದಂಥ ಎಲ್ಲ ಬಂಧು ಮಿತ್ರರಿಗೂ ಮತ್ತು ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಸಹಕಾರ ಕೊಟ್ಟವರಿಗೂ ಎಲ್ಲರಿಗೂ ವಂದನೆ ನಡೆಸಿದ ಸಮಿತಿಯ ವತಿಯಿಂದ ಒಂದು ಅನ್ನದಾನ ಸೇವೆಯ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಎಲ್ಲರೂ ಆ ಸೇವೆಯಲ್ಲಿ ಪ್ರೀತಿಪೂರ್ವಕವಾಗಿ ಸೇವೆಯನ್ನು ಮಾಡಿಕೊಂಡು ಹೋಗಬೇಕಾಗಿ ನಾನು ನೆನೆಸ್ಕೊಳ್ತೇನೆ.